ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 11 ತಿಂಗಳಿಂದ ಮರಳಿನ ಅಭಾವ ತಲೆದೂರಿದ್ದು, ಈ ಬಗ್ಗೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನೇ ಸ್ಥಗಿತಗೊಳಿಸುವ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಅಖಿಲ ಭಾರತ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ಬಿಜಿಯ ವಿಷ್ಣುಮಯ್ಯ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪೊನ್ನುರಾಜು ಅವರು ಈ ಬಗ್ಗೆ ಸಭೆಯೊಂದನ್ನು ಕರೆದಿದ್ದು, ಅಲ್ಲೂ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಹಿತ ಹಲವು ಸಂಘಟನೆಗಳು ಜಂಟಿಯಾಗಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಕೋವಿಡ್ ಬಳಿಕ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಸುವ ಗುತ್ತಿಗೆದಾರರು, ಇಂಜಿನಿಯರ್ಗಳಿಗೆ, ಸ್ಟೀಲ್, ಸಿಮೆಂಟ್ ವ್ಯಾಪಾರಿಗಳಿಗೆ ಅತಿ ಹೆಚ್ಚಿನ ಹೊಡೆತ ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಗಲು ಹೊತ್ತಿನಲ್ಲಿ ಮರಳು ಲಭ್ಯವಾಗದಿದ್ದರೂ ರಾತ್ರೋರಾತ್ರಿ ಕಾನೂನು ಬಾಹಿರವಾಗಿ ಎಷ್ಟು ಬೇಕಾದರೂ ಮರಳು ಸಿಗುತ್ತದೆ. ಅಕ್ಟೋಬರ್ಗೆ ಮರಳು ಪರವಾನಗಿಯ ತಾತ್ಕಾಲಿಕ ನವೀಕರಣ ಮಾಡಬೇಕಿತ್ತು. ಈ ಬಗ್ಗೆ ಒಂದು ಸಭೆ ನಡೆಸಬೇಕಾಗಿತ್ತು. ಆದರೆ ಇನ್ನೂ ಆ ಕೆಲಸ ಆಗಿಲ್ಲ. ಇದಕ್ಕೆ ಅಧಿಕಾರಿಗಳ ಉದಾಸೀನತೆ ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಕಾರಣ ಎಂದು ವಿಜಯ ವಿಷ್ಣುಮಯ್ಯ ಆರೋಪಿಸಿದರು. ಕೊರೋನಾ ಬಂದು ಈ ಒಂದು ಲಾಕ್ಡೌನ್ ಇಂದಾಗಿ ಅತ್ಯಂತ ಹೆಚ್ಚಿನ ಹೊಡೆತ ಬಿದ್ದದ್ದು ನಮಗೆ, ಕನ್ಸ್ಟ್ರಕ್ಷನ್ನವರಿಗೆ, ಇಂಜಿನಿಯರಿಗೆ ಆಗಲಿ, ಕಾಂಟ್ರಾಕ್ಟರ್ಗಳಿಗಾಗಲಿ, ಸಿಮೆಂಟ್ ಆಗೋರು, ಸ್ಟೀಲ್ನವರಾಗಲಿ, ಪ್ರತಿಯೊಬ್ಬರಿಗೆ ಬಂದಂಥದ್ದು. ಆದರೆ ಜನರು ಎಲ್ಲಿ ತನಕ ಇದು ಸಮಸ್ಯೆ, ಈ ಮರಳಿನ ಸಮಸ್ಯೆ, ಈ ಸಿಮೆಂಟಿನ ಸಮಸ್ಯೆ, ಅವರ ಸಮಸ್ಯೆಯನ್ನು ತಿಳ್ಕೊಳ್ಳೋದಿಲ್ಲ, ಇದಕ್ಕೆ ಸರಿಯಾದ ರೀತಿ ಸೊಲ್ಯೂಷನ್ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ನಮಗೆ ಹಗಲು ಹೊತ್ತಲ್ಲಿ ಬರುವುದಿಲ್ಲ. ನಾವು ಅದಕ್ಕೆ ಕಾನೂನು ಪ್ರಕಾರ ನಾವು ಮಾಡಲಿಕ್ಕೆ ಎಷ್ಟೋ ಕಷ್ಟಪಡ್ತೇವೆ. ಆದರೆ ರಾತ್ರಿ ಎಲ್ಲ ಕಡೆಯಲ್ಲಿ ನಿಮಗೆ ಕಾನೂನು ಬಾಹಿರವಾಗಿ ಹೋಗಿ ಮರಳು ಬೀಳ್ತದೆ ಅಂತ ಹೇಳುವಾಗ ಅದರಿಂದ ಆಗುವಂಥ ನೋವಿದಲ್ಲ, ಜನರು ಇದಕ್ಕೆ ಸ್ಪಂದಿಸದ್ರದ್ದು ಆಗುವುದಿಲ್ಲ. ಒಂದು ಜನರಿಗೆ ಉಪಯೋಗ ಆಗುವಂಥ ಯಾವುದೋ ಒಂದು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಆದರೆ ಇಷ್ಟು ಕಷ್ಟ ಉಂಟು ಅಂತ ನಾನು ಕೇಳೋದು. ಅಧಿಕಾರಶಾಹಿ ವರ್ಗ ಎಲ್ಲಿ ತನಕ ಉದಾಸೀನದಲ್ಲಿ ಬಿದ್ದು ಹೋಗಿದೆ ಅಂತ ಹೇಳಿದರೆ ಬೇರೆಯವರ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ. ಯಾಕೆಂದರೆ ಅವರಿಗೆ ಅವರ ಸಂಬಳ ಬರ್ತದೆ. ಇದು ಕಡಖಂಡಿತವಾಗಿ ಹೇಳುವಂಥ ಮಾತು. ನಾನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ಮೇಲಧಿಕಾರಿ ಕೂಡ ಸಾಧ್ಯ ಆಗಲಿಲ್ಲ. ಇದನ್ನು ಬದಲಾವಣೆ ಮಾಡಲಿಕ್ಕೆ ಯಾವ ರಾಜಕೀಯ ನಾಯಕರುಗಳು ಆಗಲಿಲ್ಲ. ನಮ್ಮ ಜನರ ಯಾರು ರೆಪ್ರೆಸೆಂಟ್ ಇದ್ದಾರೆ ಅವರಿಗೂ ಕೂಡ ಆಗಲಿಲ್ಲ. ಇದು ಸತ್ಯವೇ. ಸುದ್ದಿಗೋಷ್ಠಿಯಲ್ಲಿ ಕ್ರೆಡೈ ಅಧ್ಯಕ್ಷ ನವೀನ್ ಕಾರ್ಡೋಸಾ, ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ರಾಮಕೃಷ್ಣ ರಾವ್, ಸಿಮೆಂಟ್ ಡೀಲರ್ಸ್ ಅಸೋಸಿಯೇಷನ್ನ ಪುರುಷೋತ್ತಮ್ ಶೆಣೆ, ದಿನಕರ್ ಸುವರ್ಣ, ಸರ್ವೋತ್ತಮ ಬಾಳಿಗ ಉಪಸ್ಥಿತರಿದ್ದರು.